ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರಕೃತಿ ಸ್ವರೂಪಳಾದ ಜಗನ್ಮಾತೆ ದಕ್ಷನ ಪುತ್ರಿಯಾಗಿ ಜನಿಸಿ ಶಿವನನ್ನು ವರಿಸಿದ ಕಥೆಯನ್ನು ತಿಳಿಸಿಕೊಡ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇಡೀ ಜಗತ್ತು ಅಂಧಕಾರದಲ್ಲಿ ಮುಳುಗಿದ್ದ ಸಮಯ ಬೆಳಕಿನ ಕಿರಣವೊಂದು ಸೃಷ್ಟಿಯಾಗಿ ಕ್ರಮೇಣ ಹೆಣ್ಣಿನ ರೂಪವನ್ನು ತಾಳುತ್ತದೆ. ಸಿಂಹವಾಹಿನಿಯಾಗಿದ್ದ ಆಕೆ ನೀಲವಾದ ಕೇಶರಾಶಿಯ ಜೊತೆಗೆ 4 ಕೈಗಳನ್ನು ಹೊಂದಿದ್ದಳು. ಆ ಜಗನ್ಮಾತೆಗೆ ಸೃಷ್ಟಿಯನ್ನು ಮಾಡುವ ಬಯಕೆಯುಂಟಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸೃಷ್ಟಿ ಮಾಡುತ್ತಾಳೆ. ನಂತರ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯವನ್ನು ಮಾಡುವ ಕೆಲಸವನ್ನು ನೀಡುತ್ತಾಳೆ. ಇಡೀ ಬ್ರಹ್ಮಾಂಡವನ್ನು ಪಾಲಿಸುವ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ಕಾರ್ಯ ಮಹಾವಿಷ್ಣುವಿಗೆ ಹಾಗೂ ತನಗೆ ಜಗತ್ತನ್ನು ಲಯ ಮಾಡುವ ಬಯಕೆ ಉಂಟಾದಾಗ ಈ ಜಗತ್ತನ್ನು ಸಂಪೂರ್ಣವಾಗಿ ಲಯ ಮಾಡುವ ಕಾರ್ಯವನ್ನು ಮಹೇಶ್ವರನು ನೆರವೇರಿಸಬೇಕೆನ್ನುವ ಕಾರ್ಯವನ್ನು ನೀಡುತ್ತಾಳೆ. ಅಷ್ಟೇ ಅಲ್ಲದೆ ತಾನು ಕೂಡ 3 ರೂಪವನ್ನು ತಾಳಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ಜೊತೆಗೆ ಅವರ ಪತ್ನಿಯಾಗಿ ಇರುವುದಾಗಿ ತಿಳಿಸುತ್ತಾಳೆ. ಆದರೆ ಶಿವನು ಸಂಪೂರ್ಣ ಭಗವತಿಯನ್ನೇ ಮಡದಿಯಾಗಿ ಪಡೆಯಬೇಕೆನ್ನುವ ಉದ್ದೇಶದಿಂದ ತಪಸ್ಸನ್ನು ಮಾಡುತ್ತಾನೆ. ಇತ್ತ ಕಡೆಯಲ್ಲಿ ಭಗವತಿಯು ತನ್ನ ಅಂಶದಿಂದ ಲಕ್ಷ್ಮಿಯನ್ನು ಸೃಷ್ಟಿ ಮಾಡಿ ವಿಷ್ಣುವನ್ನು ಹಾಗೂ ಸರಸ್ವತಿಯಾಗಿ ಬ್ರಹ್ಮನನ್ನು ವರಿಸುತ್ತಾಳೆ. ಘೋರ ತಪಸ್ಸಿನಲ್ಲಿ ಮಗ್ನನಾಗಿದ್ದ ಶಿವನಿಗೆ ಪ್ರತ್ಯಕ್ಷಳಾದ ಭಗವತಿಯು ಯಾವ ವರಬೇಕೆಂದು ಕೇಳಿದಾಗ ಪ್ರಕೃತಿ ಸ್ವರೂಪಿಣಿಯಾದ ನೀನು ನನ್ನ ಮಡದಿಯಾಗಬೇಕೆಂದು ಕೇಳಿಕೊಂಡಾಗ ದಕ್ಷ ಪ್ರಜಾಪತಿಯ ಮಗಳಾಗಿ ಜನಿಸಿ ನಿನ್ನ ಪತ್ನಿಯಾಗಿ ಬರುತ್ತೇನೆ ಎನ್ನುವ ವರವನ್ನು ನೀಡುತ್ತಾಳೆ. ಇತ್ತ ಕಡೆಯಲ್ಲಿ ಬ್ರಹ್ಮನು ಸೃಷ್ಟಿ ಕಾರ್ಯದಲ್ಲಿ ತೊಡಗಿರುತ್ತಾನೆ. ಮರೀಚಿ, ಕೃತು, ಪುಲಹ, ಅತ್ರಿ, ಪ್ರಚೇತ, ವಶಿಷ್ಠ, ನಾರದ, ಭೃಗು, ಅಂಗೀರ, ಪುಲಸ್ಯರೆಂಬ 10 ಜನ ಮಾನಸ ಪುತ್ರರ ಜೊತೆಗೆ ದಕ್ಷ ಪ್ರಜಾಪತಿಯನ್ನು ಸೃಷ್ಟಿ ಮಾಡುತ್ತಾನೆ. ಜೊತೆಗೆ ಮಾನಸ ಪುತ್ರಿಯಾದ ಸಂಧ್ಯಾಳನ್ನು ಸೃಷ್ಟಿಸುತ್ತಾನೆ. ನಂತರ ಕಾಮದೇವನನ್ನು ಸೃಷ್ಟಿಸಿ ಪುಷ್ಪಮಯವಾದ ಬಾಣವನ್ನು ನೀಡುತ್ತಾನೆ. ತನ್ನ ದೇಹದ ಎಡಭಾಗದಿಂದ ಶತರೂಪಳೆಂಬ ಸುಂದರವಾದ ಸ್ತ್ರೀಯೊಬ್ಬಳನ್ನು ಸೃಷ್ಟಿಸಿ ಬಲಭಾಗದಿಂದ ಮನುವನ್ನು ಸೃಷ್ಟಿಸುತ್ತಾನೆ. ಶತರೂಪಳ ಚಿಲುವಿಗೆ ಮನಸೋತ ಮನು ಆಕೆಯನ್ನು ಮದುವೆಯಾಗಿ ಪ್ರಿಯವ್ರತ, ಉತ್ತಾನಪಾದ, ಅಕೂತಿ, ದೇವಹೂತಿ ಹಾಗೂ ಪ್ರಸೂತಿ ಎಂಬ ಹೆಸರಿನ 5 ಜನ ಮಕ್ಕಳಿಗೆ ಜನ್ಮ ನೀಡುತ್ತಾರೆ. ನಂತರದ ದಿನಗಳಲ್ಲಿ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿ ಕೊಡಲಾಗುತ್ತದೆ. ಅವರಿಗೆ ದಿತಿ, ಅದಿತಿ, ವಿನತ, ಕದ್ರು ಮೊದಲಾದ 14 ಮಕ್ಕಳು ಜನಿಸುತ್ತಾರೆ. ಒಂದು ದಿನ ಸೃಷ್ಟಿಕರ್ತನಾದ ಬ್ರಹ್ಮದೇವನು ದಕ್ಷ ಪ್ರಜಾಪತಿಯ ಬಳಿಗೆ ಬಂದು ಜಗನ್ಮಾತೆಯನ್ನು ತನ್ನ ಮಗಳಾಗಿ ಪಡೆಯುವ ಸಲುವಾಗಿ ತಪಸ್ಸನ್ನು ಆಚರಿಸುವಂತೆ ಹೇಳುತ್ತಾನೆ. ಜಗನ್ಮಾತೆಯಾದ ದೇವಿ ಭಗವತಿಯು ನಿನ್ನ ತಪಸ್ಸನ್ನು ಮೆಚ್ಚಿ ಪುತ್ರಿಯಾಗಿ ಜನಿಸಲು ಒಪ್ಪಿಕೊಂಡರೆ ನಿನ್ನ ಜನ್ಮ ಸಫಲವಾಗುವುದರಲ್ಲಿ ಸಂಶಯವೇ ಇಲ್ಲ ಎಂದಾಗ ದಕ್ಷ ಮಹಾರಾಜನು ಕ್ಷೀರ ಸಾಗರದ ದಡದಲ್ಲಿ ಕುಳಿತು 1000 ವರ್ಷಗಳ ಕಾಲ ಅನ್ನ ಆಹಾರ ತ್ಯಜಿಸಿ ತಪಸ್ಸನ್ನು ಆಚರಿಸುತ್ತಾನೆ. ತಪೋನಿರತನಾಗಿದ್ದ ದಕ್ಷನ ಎದುರು ತಾಯಿ ಜಗನ್ಮಾತೆ ಪ್ರತ್ಯಕ್ಷಳಾಗಿ ಯಾವ ವರಬೇಕೆಂದು ಕೇಳಿಕೊಂಡಾಗ ದಕ್ಷನು ಆಕೆ ತನ್ನ ಮಗಳಾಗಿ ಜನಿಸಿ ಬರಬೇಕೆಂದು ಕೇಳುತ್ತಾನೆ. ಆಗ ಜಗನ್ಮಾತೆ ಈ ರೀತಿ ಹೇಳುತ್ತಾಳೆ: ಈ ಹಿಂದೆ ಶಿವನು ತನ್ನನ್ನು ಮಡದಿಯಾಗಿ ಪಡೆಯಬೇಕೆಂದು ಕೇಳಿಕೊಂಡಾಗ ಶಿವನಿಗೂ ನೀಡಿರುವ ವರದ ಫಲವಾಗಿ ನಾನು ನಿನ್ನ ಪುತ್ರಿಯಾಗಿ ಜನಿಸಿ ಬರುತ್ತೇನೆ. ಆದರೆ ನಿನ್ನಿಂದ ನನಗೆ ಯಾವಾಗ ಅನಾದರ ಅಪಮಾನವಾಗುವುದೋ ಆ ಕ್ಷಣವೇ ಕಣ್ಮರೆಯಾಗುವುದಾಗಿ ತಿಳಿಸಿ ಅದೃಶ್ಯಳಾಗುತ್ತಾಳೆ. ಮುಂದಿನ ದಿನಗಳಲ್ಲಿ ಜಗನ್ಮಾತೆಯು ಪ್ರಸೂತಿಯ ಗರ್ಭವನ್ನು ಪ್ರವೇಶ ಮಾಡಿ ಒಂದು ಶುಭ ದಿನದಂದು ಸುಂದರವಾದ ಹೆಣ್ಣು ಮಗುವಿನ ರೂಪದಲ್ಲಿ ಜನ್ಮ ತಾಳುತ್ತಾಳೆ. ಪುತ್ರಿಯ ಜನನದಿಂದ ಸಂತುಷ್ಟನಾದ ದಕ್ಷ ಪ್ರಜಾಪತಿಯು ಆ ಮಗುವಿಗೆ ಸತಿ ಎಂದು ನಾಮಕರಣ ಮಾಡುತ್ತಾನೆ. ಆ ಮಗು ಬೆಳೆದು ದೊಡ್ಡವಳಾಗಿ ಮದುವೆ ವಯಸ್ಸಿಗೆ ಬಂದಾಗ ಆತನಿಗೆ ಚಿಂತೆ ಕಾಡುತ್ತದೆ. ತಾನು ಮಗಳಾಗಿ ಜನಿಸಿ ಶಿವನನ್ನು ವರಿಸುವುದಾಗಿ ನೀಡಿರುವ ವರದ ನೆನಪಾಗುತ್ತದೆ. ತ್ರಿಲೋಕ ಸುಂದರಿಯಾದ ತನ್ನ ಮಗಳನ್ನು ಶಿವನಿಗೆ ನೀಡಿ ಮದುವೆ ಮಾಡಲು ದಕ್ಷನಿಗೆ ಇಷ್ಟವಾಗುವುದಿಲ್ಲ.
ಅದಕ್ಕಾಗಿ ಆತ ಉಪಾಯವೊಂದನ್ನು ಮಾಡುತ್ತಾನೆ. ಸತಿಯ ಸ್ವಯಂವರ ಏರ್ಪಡಿಸಿ ಶಿವನನ್ನು ಹೊರತುಪಡಿಸಿ ಉಳಿದ ಎಲ್ಲರನ್ನೂ ಕರೆಯಿಸಿ ತನ್ನ ಮಗಳ ಬಳಿ ನಿನಗೆ ಯಾರು ಇಷ್ಟ ಆಗುತ್ತಾರೆ ಅವರಿಗೆ ಈ ಹೂವಿನ ಹಾರವನ್ನು ಸಮರ್ಪಿಸು, ಅವರ ಜೊತೆಗೆ ನಿನ್ನ ಮದುವೆ ಮಾಡಿ ಕೊಡುವುದಾಗಿ ಹೇಳಿದಾಗ ಆಕೆ ಆ ಹೂವಿನ ಹಾರವನ್ನು ಕೈಯಲ್ಲಿ ಹಿಡಿದು ಓಂ ನಮಃ ಶಿವಾಯ ಎಂದು ಪ್ರಕೃತಿಗೆ ಅರ್ಪಿಸಿದಾಗ ಆ ಮಾಲೆಯನ್ನು ಕೊರಳಲ್ಲಿ ಜನಿಸಿಕೊಂಡು ಶಿವನು ಪ್ರತ್ಯಕ್ಷನಾದಾಗ ದಕ್ಷನು ವಿಧಿಯಿಲ್ಲದೆ ಅವರ ವಿವಾಹ ನೆರವೇರಿಸುತ್ತಾನೆ. ಆದರೆ ಶಿವನ ಬಗ್ಗೆ ತಾತ್ಸರ ಭಾವನೆಯಿದ್ದ ದಕ್ಷ ಪ್ರಜಾಪತಿಯು ಶಿವನ ಜೊತೆಗೆ ಸತಿಯನ್ನು ಕೂಡ ದ್ವೇಷ ಮಾಡಲು ತೊಡಗುತ್ತಾನೆ. ಮೊದಲೇ ನೀಡಿರುವ ವರದಂತೆ ದಕ್ಷನ ಈ ವರ್ತನೆಗೆ ತಾಯಿ ಭಗವತಿಯು ಮುಂದಿನ ದಿನಗಳಲ್ಲಿ ಏನು ಮಾಡುತ್ತಾಳೆ ಎನ್ನುವ ಕುತೂಹಲಕಾರಿ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.